ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ವೈರಲ್ ಆಗಿರುವ ಹುಲಿಗಳ ವಿಡಿಯೋ ಅಸ್ನೋಟಿಯದಲ್ಲ, ಅರಣ್ಯ ಇಲಾಖೆ ಸ್ಪಷ್ಟನೆ. ಕಾರವಾರದ ಲೇಡೀಸ್ ಬೀಚ್ನಲ್ಲಿ ಮುಂದುವರಿದ ಅವೈಜ್ಞಾನಿಕ ಮೀನುಗಾರಿಕೆ, ಮೀನಿಗಾಗಿ ಕಡಲ ತೀರಕ್ಕೆ ಮತ್ತೆ ಸಂಚಕಾರ. ಯಲ್ಲಾಪುರ ವಾರದ ಸಂತೆಯಲ್ಲಿಲ್ಲ ಕರೋನಾ ಭಯ. ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಶಿಕ್ಷಕರಿಗೂ ಕೋವಿಡ್, ಮುಂಡಗೋಡ ಶಾಲಾ ವಠಾರದಲ್ಲಿ ವಿದ್ಯಾಗಮಕ್ಕೆ ಒತ್ತಾಯ. ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕರಿಂದ ರವೀಂದ್ರ ಭಟ್ ಸೂರಿ ಅವರಿಗೆ ಆತ್ಮೀಯ ಸನ್ಮಾನ. ಜಿಲ್ಲೆಯಲ್ಲಿಂದು 109 ಮಂದಿಗೆ ಕರೋನಾ ಪಾಸಿಟಿವ್. ವಾರ್ತೆಗಳ ವಿವರ. ಕಾರವಾರದ ಲೇಡೀಸ್ ಬೀಚ್ನಲ್ಲಿ ಮುಂದುವರಿದ ಅವೈಜ್ಞಾನಿಕ ಮೀನುಗಾರಿಕೆ, ಮೀನಿಗಾಗಿ ಕಡಲ ತೀರಕ್ಕೆ ಮತ್ತೆ ಸಂಚಕಾರ. ಕಾರವಾರ. ಪದೇ ಪದೇ ಎಚ್ಚರಿಕೆ, ಅಧಿಕಾರಿಗಳು ಭೇಟಿ ನೀಡಿದರೂ ಸಮೀಪದ ಲೇಡೀಸ್ ಬೀಚ್ ಕಡಲ ತೀರದಲ್ಲಿ ಅವೈಜ್ಞಾನಿಕ ಮೀನುಗಾರಿಕೆ ಮುಂದುವರೆದಿದೆ. ಕಪ್ಪೆ ಬೋಂಡಾಸ್ ಮೀನುಗಳನ್ನು ಹಿಡಿಯಲು ಇಲ್ಲಿನ ಮರಳನ್ನು ಪ್ಲಾಸ್ಟಿಕ್ ಗೋಣಿ ಚೀಲಗಳಲ್ಲಿ ತುಂಬುವ ಪ್ರವೃತ್ತಿ ನಿಂತಿಲ್ಲ. ಹೊರ ರಾಜ್ಯಗಳ ಮೀನುಗಾರರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ಸ್ಥಳೀಯ ಮೀನುಗಾರರು ದೂರುತ್ತಾರೆ. ಬೆಳಗಿನ ಜಾವ ದೋಣಿಗಳಲ್ಲಿ ಬಂದು ಮರಳನ್ನು ಗೋಣಿ ಚೀಲಗಳಲ್ಲಿ ತುಂಬಿಕೊಳ್ಳುತ್ತಾರೆ. ನಿರ್ಜನವಾದ ಕಡಲ ತೀರದಿಂದ ಸೂರ್ಯೋದಯಕ್ಕೂ ಮೊದಲೇ ವಾಪಸ್ಸಾಗುತ್ತಾರೆ ಎಂದು ಆರೋಪಿಸುತ್ತಾರೆ. ನಾವು ಎಷ್ಟೋ ಬಾರಿ ಆಕ್ಷೇಪ ವ್ಯಕ್ತಪಡಿಸಿದರೂ ಹೊರ ರಾಜ್ಯಗಳ ಮೀನುಗಾರರು ಕೇಳುವುದಿಲ್ಲ. ಕಡಲ ತೀರದ ಮರಳನ್ನು ನಿತ್ಯವೂ 10 ಚೀಲಗಳಲ್ಲಿ ತುಂಬಿಕೊಳ್ಳುತ್ತಾರೆ. ಇದರಿಂದ ಸುಂದರ ಕಡಲ ತೀರದ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ. ದಂಡೆಯಿಂದ ಮರಳನ್ನು ನಿರಂತರವಾಗಿ ತೆಗೆದ ಕಾರಣ ಸಮುದ್ರದ ಅಲೆಗಳು ಈಗ 10 ಮೀಟರ್ಗಳಷ್ಟು ಮುಂದೆ ಬರುತ್ತಿವೆ ಎಂದು ಸ್ಥಳೀಯ ಮುಖಂಡ ವಿನಾಯಕ ಹರಿಕಂತ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ವೈರಲ್ ಆಗಿರುವ ಹುಲಿಗಳ ವಿಡಿಯೋ ಅಸ್ನೋಟಿಯದ್ದಲ್ಲ, ಅರಣ್ಯ ಇಲಾಖೆ ಸ್ಪಷ್ಟನೆ. ಕಾರವಾರ. ಒಂದೇ ಬಾರಿಗೆ 4 ಹುಲಿಗಳು ಪೊದೆಗಳ ನಡುವೆ ಮೆಲ್ಲನೆ ಹೆಜ್ಜೆ ಹಾಕುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಕಾರವಾರ ಸಮೀಪದ ಅಸ್ನೋಟಿ ರೈಲು ನಿಲ್ದಾಣದ ಸಮೀಪ ಅವು ಕಾಣಿಸಿಕೊಂಡಿವೆ ಎಂದು ವಾಟ್ಸ್ಆಪ್ ಸಂದೇಶಗಳಲ್ಲಿ ಹೇಳಲಾಗಿತ್ತು. ಒಂದು ಹುಲಿ ಮುಂದೆ ಸಾಗುತ್ತಿದ್ದರೆ ಉಳಿದ 3 ಹಿಂಬಾಲಿಸುತ್ತವೆ. 4 ಹುಲಿಗಳು ಒಟ್ಟಿಗೆ ಕಾಣಿಸಿಗುವ ಅಪರೂಪದ ದೃಶ್ಯವನ್ನು ಯಾರೋ ಮೊಬೈಲ್ ಫೋನ್ನಲ್ಲಿ ಸೆರೆ ಹಿಡಿದಿದ್ದರು. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಅಸ್ನೋಟಿಯಲ್ಲಿ ಹುಲಿಗಳು ಕಂಡು ಬಂದಿಲ್ಲ. ವೈರಲ್ ಆಗಿರುವ ವಿಡಿಯೋ ಈ ಭಾಗದಲ್ಲ, ಸಾರ್ವಜನಿಕರು ಆತಂಕ ಪಡಬೇಕಿಲ್ಲ ಎಂದು ತಿಳಿಸಿದ್ದಾರೆ. ಯಲ್ಲಾಪುರದ ವಾರದ ಸಂತೆಯಲ್ಲಿಲ್ಲ ಕರೋನಾ ಭಯ. ಯಲ್ಲಾಪುರ ಪಟ್ಟಣದಲ್ಲಿ ಕರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿದೆ. ಇದನ್ನು ತಡೆಗಟ್ಟುವ ಸಲುವಾಗಿ ಪ್ರತಿಯೊಬ್ಬರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ತಹಶೀಲ್ದಾರ ಗಣಪತಿ ಶಾಸ್ತ್ರಿ ಹೇಳಿದರು. ರಂಗಸಹ್ಯಾದ್ರಿ ಯಲ್ಲಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ತಾಲೂಕು ಯುವ ಒಕ್ಕೂಟ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕರೋನಾ ಜಾಗೃತಿ ಅಭಿಯಾನಕ್ಕೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿದರು. ತಹಶೀಲ್ದಾರ್ ಕಚೇರಿಯಿಂದ ಜಾಥಾ ಮೂಲಕ ಪಟ್ಟಣದ ವಿವಿಧೆಡೆ ತೆರಳಿ ಕರೋನಾ ಜಾಗೃತಿ ಮೂಡಿಸಲಾಯಿತು. ಮಾಸ್ಕ್ ಧರಿಸದೇ ಇದ್ದವರಿಗೆ ಉಚಿತ ಮಾಸ್ಕ್ ವಿತರಿಸಲಾಯಿತು. ಜಾಥಾದಲ್ಲಿ ಶಿರಸಿಯ ಅದ್ವೈತ್ ಸ್ಕೇಟಿಂಗ್ ಕ್ಲಬ್ನ ವಿದ್ಯಾರ್ಥಿಗಳು ಸ್ಕೇಟಿಂಗ್ ಮೂಲಕ ಜಾಗೃತಿ ಮೂಡಿಸಿದರು. 5 ವರ್ಷದ ಅದ್ವೈತ್ ಸ್ಕೇಟಿಂಗ್ ಸಾಹಸ ಪ್ರದರ್ಶಿಸಿ ಗಮನ ಸೆಳೆದರು. ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಶಿಕ್ಷಕರಿಗೂ ಕೋವಿಡ್, ಶಾಲಾ ವಠಾರದಲ್ಲಿ ವಿದ್ಯಾಗಮಕ್ಕೆ ಒತ್ತಾಯ. ಮುಂಡಗೋಡ. 2 ತಿಂಗಳಿಂದ ಸಭಾಭವನ, ದೇವಸ್ಥಾನದ ಆವರಣ, ಮನೆಯ ಕಟ್ಟೆ, ಮರದ ಕೆಳಗೆ ಹೀಗೆ ವಿವಿಧೆಡೆ ವಿದ್ಯಾಗಮ ಮೂಲಕ ಮಕ್ಕಳಿಗೆ ಕಲಿಕಾಭ್ಯಾಸ ನಡೆಯುತ್ತಿದೆ. ಈ ಯೋಜನೆಯ ತಾತ್ಕಾಲಿಕ ಸ್ಥಗಿತಕ್ಕೆ ಶಿಕ್ಷಣ ಸಚಿವರು ಶನಿವಾರ ಆದೇಶ ನೀಡಿರುವುದನ್ನು ಹಲವು ಶಿಕ್ಷಕರು ಸ್ವಾಗತಿಸಿದ್ದಾರೆ. ಆದರೆ ಶಾಲೆಗಳ ಆವರಣದಲ್ಲಿ ವಿದ್ಯಾಗಮ ಮುಂದುವರಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಶಾಲೆಯಲ್ಲಿ ಪಾಠ ಮಾಡಿದರೆ ಕರೋನಾ ಬರುತ್ತದೆ, ಶಾಲೆ ಬಿಟ್ಟು ಹೊರಗಡೆ ಕಲಿಸಿದರೆ ಸೋಂಕು ತಗುಲುವುದಿಲ್ಲವೇ ಎಂಬ ಪಾಲಕರ ಪ್ರಶ್ನೆಗೆ ನಿರುತ್ತರರಾಗಿ ಶಿಕ್ಷಕರು ಸಿಕ್ಕ ಜಾಗದಲ್ಲಿಯೇ ಇಲ್ಲಿಯವರೆಗೆ ಪಾಠ ಮಾಡುತ್ತಿದ್ದರು. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಜಾರಿಗೆ ತಂದಿರುವ ವಿದ್ಯಾಗಮ ಯೋಜನೆ ಒಳ್ಳೆಯದು. ಆದರೆ ಮೊಬೈಲ್, ವಾಟ್ಸ್ಆಪ್ ಇಲ್ಲದ ಮಕ್ಕಳಿಗೆ ವಾರದಲ್ಲಿ 1 ಅಥವಾ 2 ದಿನ ಮುಖಾಮುಖಿ ಭೇಟಿ ಮೂಲಕ ಪಾಠ ಮಾಡಬಹುದು. ಉಳಿದ ಮಕ್ಕಳಿಗೆ ಮೊಬೈಲ್ ಮೂಲಕ ಪಾಠ, ಮನೆಗೆಲಸ ನೀಡಿದರೂ ಮಕ್ಕಳು ಕಲಿಯುತ್ತಾರೆ ಎನ್ನುತ್ತಾರೆ ಶಿಕ್ಷಕರು.
ವಿದ್ಯಾಗಮ ಯೋಜನೆಗೆ ನಿಯೋಜನೆಗೊಂಡ ಶಿಕ್ಷಕರಿಗೂ ಕೋವಿಡ್ ತಗುಲಿದೆ. ಸೋಂಕಿನಿಂದ 20 ಶಿಕ್ಷಕರು ಗುಣಮುಖರಾಗಿದ್ದು 4 ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕರಿಂದ ರವೀಂದ್ರ ಭಟ್ ಸೂರಿ ಅವರಿಗೆ ಆತ್ಮೀಯ ಸನ್ಮಾನ. ಕುಮಟಾ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರವೀಂದ್ರ ಭಟ್ ಸೂರಿ ಅವರನ್ನು ಇತ್ತೀಚೆಗೆ ಅವರ ಮನೆಯಲ್ಲಿ ಭೇಟಿಯಾದ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆದ ರತ್ನಾಕರ್ ನಾಯ್ಕ್ ರವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸೂರಿ ಅವರ ಸಾಮರ್ಥ್ಯವನ್ನು ನಾನು 15 ವರ್ಷಗಳ ಹಿಂದೆ ಗುರುತಿಸಿದ್ದೆ. ಅವರು ಅತ್ಯುತ್ತಮ ಶಿಕ್ಷಕರು. ಹೊಲನಗದ್ದೆ ಶಾಲೆಯಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ರಾಜ್ಯದ ಗಮನವನ್ನು ಸೆಳೆದಿವೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಅವರ ಕಾರ್ಯ ಚಟುವಟಿಕೆಗಳು ಗಮನಾರ್ಹ. ಅವರಿಗೆ ಜಿಲ್ಲಾ ಪ್ರಶಸ್ತಿ ಘೋಷಣೆಯಾದಾಗ ಅನ್ನಿಸಿತ್ತು ಇವರು ರಾಜ್ಯ ಪ್ರಶಸ್ತಿಗೆ ಅರ್ಹರೆಂದು. ಅದು ಕೂಡ ಅವರಿಗೆ ದೊರಕಿದೆ. ಮುಂದೆ ರಾಷ್ಟ್ರ ಪ್ರಶಸ್ತಿಯು ದೊರಕಲಿ ಎಂದು ಹಾರೈಸುತ್ತೇನೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವೀಂದ್ರ ಭಟ್ ಸೂರಿಯವರು, ನಿಮ್ಮ ಅಭಿಮಾನ ಪ್ರೀತಿಯಿಂದ ಮನಸ್ಸು ತುಂಬಿ ಬಂದಿದೆ. ಈ ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಹೆಚ್ಚಿದೆ. ನಿಮ್ಮೆಲ್ಲರ ನಿರೀಕ್ಷೆ ಹುಸಿ ಮಾಡದೆ ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೇನೆ ಎಂದರು. ಜಿಲ್ಲೆಯಲ್ಲಿಂದು 109 ಮಂದಿಗೆ ಕರೋನಾ ಪಾಸಿಟಿವ್. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ 109 ಮಂದಿಯಲ್ಲಿ ಕರೋನಾ ಪಾಸಿಟಿವ್ ಬಂದಿದ್ದು 162 ಮಂದಿ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಇಂದು ಅತಿ ಹೆಚ್ಚು ಪ್ರಕರಣ ಜೊಯ್ಡಾದಲ್ಲಿ 25, ಇನ್ನುಳಿದಂತೆ ಕಾರವಾರದಲ್ಲಿ 6, ಅಂಕೋಲಾದಲ್ಲಿ 10, ಕುಮಟಾದಲ್ಲಿ 9, ಹೊನ್ನಾವರದಲ್ಲಿ 4, ಶಿರಸಿಯಲ್ಲಿ 11, ಸಿದ್ದಾಪುರ 22, ಮುನುಗೋಡಿನಲ್ಲಿ 4 ಹಾಗೂ ಹಳಿಯಾಳದ 18 ಮಂದಿಯಲ್ಲಿ ಸೋಂಕು ದೃಢವಾಗಿದೆ. ಇಂದು ಒಟ್ಟು 162 ಮಂದಿ ಗುಣಮುಖರಾಗಿದ್ದು ಕಾರವಾರದಲ್ಲಿ 34, ಅಂಕೋಲಾದಲ್ಲಿ 1, ಕುಮಟಾ 66, ಹೊನ್ನಾವರದಲ್ಲಿ 7, ಭಟ್ಕಳ 10, ಶಿರಸಿ 29, ಸಿದ್ದಾಪುರ 14, ಜೊಯ್ಡಾದ ಓರ್ವ ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇಂದು ಯಲ್ಲಾಪುರ, ಹೊನ್ನಾವರ ಮತ್ತು ಕಾರವಾರದಲ್ಲಿ ಓರ್ವ ಮೃತಪಟ್ಟಿದ್ದು ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ 138ಕ್ಕೆ ಏರಿಕೆಯಾಗಿದೆ. ಈವರೆಗೆ ಜಿಲ್ಲೆಯ 11,306 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಈವರೆಗೆ 9,859 ಮಂದಿ ಗುಣಮುಖರಾಗಿದ್ದಾರೆ. 523 ಮಂದಿ ಆಸ್ಪತ್ರೆಯಲ್ಲಿ, 777 ಮಂದಿ ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.